ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ನಿಧಿ ಆಚಾರ್ಯ. ಇದೀಗ ಹೆಡ್ಲೈನ್ಸ್. ಪೊಲೀಸರಂತೆ ನಟಿಸಿ ಪ್ರವಾಸಿಗರಿಂದ ದಂಡ ವಸೂಲಿ, ವಾಹನಗಳನ್ನು ಅಡ್ಡಗಟ್ಟಿದ ಖಾಸಗಿ ವಾಹನ ಚಾಲಕ ಪೊಲೀಸ್ನಂತೆಯೇ ಲಾಠಿ ಬೀಸಿದ ವಿಡಿಯೋ ವೈರಲ್. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಮನೆ ಮನೆಗೆ ಭೇಟಿ ಕಾರ್ಯಕ್ರಮ. ಪುತ್ತೂರು ತಾಲೂಕು ಶಿಕ್ಷಣಾಧಿಕಾರಿ ಕಾರ್ಯಕ್ಕೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್. ಕಲಿಕಾ ವಿಧಾನವನ್ನು ದಾರಿ ಎರೆಯುತ್ತಿರುವ ಶಿಕ್ಷಣಾಧಿಕಾರಿ ಲೋಕೇಶ್. ಮೀನಿನ ಖಾದ್ಯಗಳ ಉತ್ಪಾದನಾ ಘಟಕಕ್ಕೆ ಶಿಲಾನ್ಯಾಸ. ಉಡುಪಿಯಲ್ಲಿ ತಯಾರಾಗಲಿದೆ ಮೀನಿನ ಸ್ಪೆಷಲ್ ಖಾದ್ಯ. ಘಟಕ ಸಂಸ್ಥಾಪಕರನ್ನ ಶ್ಲಾಘಿಸಿದ ಕೋಟ ಶ್ರೀನಿವಾಸ್ ಪೂಜಾರಿ.